ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಏನು ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಾರೆ? ಇವತ್ತು ಒಂದು ಸಾಬುದಾನ ಕಿಚಡಿಯಾ? ಹೌದು. ಇನ್ನೊಂದು ಚಿಕನ್ ಪರೋಟ. ಚಿಕನ್ ಪರೋಟ ಇದು ಎಂತ? ವೆಜ್ ಪರೋಟ ತಿಂದಿದ್ದೀರಲ್ವಾ? ಆಲೂ ಪರೋಟ, ಮೇಥಿ ಪರೋಟ ಎಲ್ಲ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವ ಅಂತ ನಾ ಮಾಡ್ತೇನೆ ಮನೆಯಲ್ಲಿ ಯಾವಾಗಲೂ. ಚಿಕನ್ ಪರೋಟ. ಓಕೆ, ಅಂದರೆ ಅದಕ್ಕೆ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ಪರೋಟ ಲಟ್ಟಿಸಿ. ಹೌದು. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್. ಈಗ ಫಸ್ಟಿಗೆ ಸಾಬುದಾನ ಕಿಚಡಿ. ಓಕೆ, ಸಾಬುದಾನ ಕಿಚಡಿ ಅಲ್ಲ? ಓಕೆ, ಕಿಚಡಿಯನ್ನು ಕೆಲವು ರೈಸಿಂದ ಕೂಡ ಮಾಡ್ತಾರಲ್ಲ? ರೈಸಿಂದ ಮಾಡ್ತಾರೆ, ಬೇಳೆಯಿಂದ ತುಂಬ ಹೆಸರು ಬೇಳೆ, ತೊಗರಿ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಕಿಚಡಿ ಮಾಡ್ತಾರೆ. ಇದು ಸಾಬುದಾನ ಕಿಚಡಿ ಅಂದರೆ ಈ ಉಪವಾಸಕ್ಕೆಲ್ಲ ಒಳ್ಳೆಯದು. ಇದನ್ನು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್. ಇದು ಉಪವಾಸ ಟೈಮಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ. ಬೇರೆ ಕಿಚಡಿ ಎಲ್ಲ ಉಪವಾಸ ಟೈಮಲ್ಲಿ ಮಾಡೋದು ಇಲ್ಲ. ಇದು ಜಾಸ್ತಿ ಮಾಡುವುದೇ ಮಹಾರಾಷ್ಟ್ರನವರು ಇದ್ರೆ ಅದರಲ್ಲಿ ಅವರು ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕುದಿಲ್ಲ. ಉಪವಾಸಕ್ಕಂತ ಮಾಡುವಾಗ ಇದು ನಾವು ನಾರ್ಮಲ್ ಆಗಿ ನಮಗೆ ತಿನ್ಲಿಕ್ಕೆ ಮಾಡುದಂತ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಓಕೆ, ಸಾಬುದಾನ ಕಿಚಡಿ ಸ್ಟಾರ್ಟ್ ಮಾಡುವ. ಎಂತ ಬೇಕು? ಬಾಣಲೆ ಕೊಡಿ. ಓಕೆ, ಮೊದಲಿಗೆ ನಾವು ಎಣ್ಣೆ ಹಾಕಬೇಕು. ನಿಮಗೆ ಯಾವುದು ಎಣ್ಣೆ ಬೇಕು ಅದನ್ನು ಹಾಕಿ. ತುಪ್ಪ ಬೇಕಾದವರು ತುಪ್ಪ ಕೂಡ ಹಾಕ್ಬೋದು. ಏನು ಎಣ್ಣೆ ಸ್ವಲ್ಪ ಚೂರು ಜಾಸ್ತಿ ಹಾಕಬೇಕು, ಯಾಕಂದರೆ ನಮಗೆ ಇದರಲ್ಲಿ ಬಟಾಟೆ ಫ್ರೈ ಮಾಡಬೇಕು. ಅದೊಟ್ಟಿಗೆ ಸಾಬುದಾನದೊಟ್ಟಿಗೆ ಬಟಾಟೆ ಕೂಡ ಬೇಕು. ಬಟಾಟೆಯನ್ನು ಚಿಕ್ಕದಾಗಿ ಕಟ್ ಮಾಡಿ. ಹೌದು, ಎಣ್ಣೆಯಲ್ಲಿ ಫ್ರೈ ಆಗ್ತದಲ್ಲ. ಇದೆಲ್ಲ ಬೆಳಿಗ್ಗೆ ನಾಷ್ಟಕ್ಕಾಗುತ್ತಾ? ಬೆಳಿಗ್ಗೆ ನಾಷ್ಟಕ್ಕೆ, ಮಧ್ಯಾಹ್ನ ಊಟ ಬೇಡ ಅಂತ ಅನಿಸಿದ್ರೆ ಇದನ್ನು ಮಾಡಿ ಜಟ್ಪಟ್ಟಾಗಿ ಆಗ್ತದೆ. ಸಾಬುದಾನ ನೆನೆಡಬೇಕು, 4-5 ಗಂಟೆ ನೆನೆಬೇಕು. ಇದು 4-5 ಗಂಟೆ ಆದರೂ ಮಿನಿಮಮ್ ನೆನೆಯಲೇಬೇಕು. ಇಲ್ಲ ನೀವು ರಾತ್ರಿ ಹಾಕಿಟ್ರೆ ಬೆಳಿಗ್ಗೆಗೆ ನಿಮಗೆ ಬೇಕಾದರೆ ಮಾಡಿಕೊಳ್ಳಿ. ಕರಿಬೇವು. ಓಕೆ, ಆಯಿಲ್ ಬಿಸಿ ಆಗ್ತಾ ಇರುವಾಗ ಕರಿಬೇವು ಹಾಕಬೇಕಲ್ಲ? ಕರಿಬೇವು, ಜೀರಿಗೆ. ಸಾಸಿವೆ ಹಾಕಲ್ಲ? ಸಾಸಿವೆ ಬೇಡ, ಜೀರಿಗೆ, ಬೆಳ್ಳುಳ್ಳಿ, 1-2 ಬೆಳ್ಳುಳ್ಳಿ. ಓಕೆ, ಇದನ್ನೆಲ್ಲ ಒಗ್ಗರಣೆಗೆ ಹಾಕಿದರೆ ಚಂದ ಅಲ್ಲ? ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ಅದರೊಟ್ಟಿಗೆ ಈರುಳ್ಳಿ ಹಾಕುವ. ಒಂದು ಅರ್ಧ ಈರುಳ್ಳಿ, 1 ಕಪ್ ಸಾಬುದಾನಕ್ಕೆ ಅರ್ಧ ಈರುಳ್ಳಿ ಸಾಕಾಗುತ್ತೆ. ಬಟ್ ಈರುಳ್ಳಿ ಅಂತೂ ಬೇಕೇ ಬೇಕಲ್ಲ? ಬೇಕು. ಈ ನಾವು ಸಜ್ಜಿಗೆ ಇದೆಲ್ಲ ಮಾಡುವಾಗ ಈರುಳ್ಳಿ ಎಲ್ಲ ಸೇಮ್ ಸಜ್ಜಿಗೆ ಥರನೇ ಬರುತ್ತಾ? ಸೇಮ್ ಅದೇ ಥರ ಬರ್ತದೆ. ಸಾಬುದಾನ ಹಾಕೋದು. ಕೆಲವು ಪಿಟ್ಟಿಗೆ ಬಟಾಟೆ ಎಲ್ಲ ಹಾಕ್ತಾರಲ್ಲ, ಬಟಾಟೆ, ಕ್ಯಾರೆಟ್, ಬಟಾಣಿ ಎಲ್ಲ ಹಾಕಿ ಮಾಡುವ ಅದೇ ಥರ ಎಲ್ಲ ಬರ್ತದೆ. ಸ್ವಲ್ಪ ಸಾಲ್ಟ್ ಹಾಕುವ. ರುಚಿಗೆ ತಕ್ಕಷ್ಟು. ಈಗ ಇದು ರುಚಿಗೆ ತಕ್ಕಷ್ಟಲ್ಲ, ಇದು ಇದಕ್ಕೆ ಯಾವುದಕ್ಕೆ? ಓನಿಯನ್, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ, ಬೇಗ ಸಾಫ್ಟ್ ಆಗ್ತದೆ. ಗ್ಯಾಸ್ ಫಾಸ್ಟ್ ಇದೆಯಲ್ಲ, ಇರಲಿ. ಮತ್ತೆ ಸ್ಲೋ ಮಾಡುವ. ಸ್ವಲ್ಪ ಇದು ಫ್ರೈ ಆಗಲಿ. ಅದರೊಟ್ಟಿಗೆ ಟೊಮೆಟೊ ಕೂಡ ಅರ್ಧ ಟೊಮೆಟೊ ಹಾಕಿದ್ದೇನೆ. ಈರುಳ್ಳಿ ಜೊತೆಗೆ ಟೊಮೆಟೊ ಒಟ್ಟಿಗೆ ಅದು ಬೇಯ್ತದೆ ಈಗ ನಮ್ಮಲ್ಲಿ. ಚೂರು ಸಾಫ್ಟ್ ಆಗಲಿ ಅದು. ಸಜ್ಜಿಗೆಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ತೇವೆ. ಇದಕ್ಕೆ ತೆಂಗಿನಕಾಯಿ ಹಾಕಬೇಕಲ್ಲ? ಇದರೊಟ್ಟಿಗೆನೆ ಸಣ್ಣದಾಗಿ ಕಟ್ ಮಾಡಿದ ಬಟಾಟೆ. ಇಲ್ಲದಿದ್ದರೆ ಬಟಾಟೆ ಸಪ್ರೇಟ್ ನಾವು ಬೇಯಿಸಿ ಹಾಕಬೇಕಾಗುತ್ತೆ. ಹೌದು, ಅದು ಸ್ವಲ್ಪ ಸಣ್ಣದು ಮಾಡಿದರೆ ಇದರಲ್ಲಿ ಬೇಯ್ತದೆ. ಹೌದು, ಟೊಮೆಟೊ ಜೊತೆ ಒಟ್ಟಿಗೆ ಬೇಯ್ತದೆ. ಇದು ಸ್ವಲ್ಪ ಟೈಮ್ ಕೂಡ ತಗೊಳ್ತದೆ ಬಟಾಟೆ ಬೇಯಲಿಕ್ಕೆ. ಹೌದು, ಅದಕ್ಕೆ ಸ್ವಲ್ಪ ಎಣ್ಣೆ, ಆಯಿಲ್ ಕೂಡ ಜಾಸ್ತಿ ಹಾಕಿದರೆ ಬಟಾಟೆಯನ್ನು ಚಿಕ್ಕದಾಗಿ ಸ್ಲೈಸ್ ಮಾಡಬೇಕು. ಸ್ವಲ್ಪ ಮುಚ್ಚಬೇಕಾ? ಸ್ವಲ್ಪ ಅದು ಬೇಯಲಿ. ಬೇಯ್ತದೆ. ಗ್ಯಾಸ್ ಸ್ವಲ್ಪ ಸ್ಲೋ ಇದೆ, ತುಂಬ ಫಾಸ್ಟ್ ಬೇಡ, ತುಂಬ ಸ್ಲೋನು ಬೇಡ. ತುಂಬ ಫಾಸ್ಟ್ ಬೇಡ, ತುಂಬ ಸ್ಲೋನು ಬೇಡ. ನಾವು ಇದು ಮಧ್ಯದಲ್ಲಿ ಹೋಗ್ಬೇಕಲ್ಲ? ಹೌದು. ಓಕೆ, ಈಗ ಹಾಗಾದರೆ ಬೇಯಲಿ ಅಲ್ಲ? ಈಗ ಬೇಯಲಿ, ಸ್ವಲ್ಪ ಬೇಯಲಿ. ಮತ್ತೆ ನಾವು ಇದು ಪುನಃ ಹಾಕುವ. ಎಸ್, ಆಲ್ಮೋಸ್ಟ್ ಅದ ಬಂದಿರ್ಬೋದಲ್ಲ? ಹೌದು. ಜಾಸ್ತಿ ಬೇಯಿಸ್ಬೇಕು ಅಂತಿಲ್ಲ, ಆಮೇಲೆ ಬೇಯ್ತದಲ್ಲ? ಬೇಯ್ತದೆ. ಇನ್ನು ಸ್ವಲ್ಪ ಸಾಬುದಾನ ಕೂಡ ಒಟ್ಟಿಗೆ ಬೇಯಬೇಕಲ್ಲ? ಅದು ಒಟ್ಟಿಗೆ ನೋಡಿದರೆ ಆಯ್ತು. ಇದೊಂದು ನಮಗೆ ಸಾಫ್ಟ್ ಆಗಿದೆ. ಸಾಫ್ಟ್ ಆಗ್ತಾ ಉಂಟು ನೋಡಿ. ಈಗ ನೋಡಬೇಕು ನಮಗೆ. ಓಕೆ, ಅದು ಎಣ್ಣೆಯಲ್ಲಿ ಬೇಗ ಅಲ್ವಾ ಸಾಫ್ಟ್ ಆಗೋದು. ಚಿಕ್ಕದಾಗಿ ಕಟ್ ಮಾಡಿದಾಗ ಬೇಗ ಬೇಯ್ತದೆ. ಹೌದು. ಈಗ ಇದಕ್ಕೆ ಬೇರೆ ಎಂತ ಮಸಾಲೆ ಹಾಕ್ಲಿಕ್ಕಿಲ್ಲ, ಕಾಯಿ ಮೆಣಸು ಮಾತ್ರ.
2 ಮೆಣಸು ಮಾತ್ರ ತಗೊಂಡಿದ್ದೀರಲ್ಲ? ಹೌದು, ಕಾಯಿ ಮೆಣಸು ಮಾತ್ರ. ಮತ್ತೆ ಜಾಸ್ತಿ ಖಾರ ಕೂಡ ಬರಲಿಕ್ಕಿಲ್ಲ. ಹೌದು. ಮತ್ತೆ ಕೆಲವರು ಇದಕ್ಕೆ ಇದಾಗ್ತಾರೆ, ಶೇಂಗಾ ಉಡಿ ಮಾಡಿನೂ ಹಾಕ್ತಾರೆ. ಈ ಮಹಾರಾಷ್ಟ್ರದಲ್ಲೆಲ್ಲ ಶೇಂಗಾ ಉಡಿ ಮಾಡಿ ಹಾಕ್ತಾರೆ. ಅದು ಅವರಿಗೆ ಉಪವಾಸಕ್ಕೆ ಮಾಡೋದಲ್ಲ, ಸಾಬುದಾನ ಮತ್ತೆ ಶೇಂಗಾ. ಚೆನ್ನಾಗಿ ಬರ್ಬೋದು ಅಂತ. ಹೌದು, ಚೆನ್ನಾಗಿ ಟೇಸ್ಟ್ ಬರ್ತದೆ. ಈಗ ನಾವು ನೆನೆಸಿಟ್ಟ ಸಾಬುದಾನ. ಓಕೆ, ನೆನೆಸಿಟ್ಟ ಸಾಬುದಾನ 4 ಗಂಟೆ ನೆನೆಸಿದಲ್ಲ? 4-5 ಗಂಟೆ ನೆನೆಯಲೇ ಬೇಕದು. ಹೌದು, ಇಲ್ಲಾಂದ್ರೆ ಗಟ್ಟಿ ಹೌದು, ಗಟ್ಟಿ ಆಗ್ತದೆ ಅದು. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ನನ್ನ ಕೈಗೆ ಬಿಸಿ ಬಿಸಿ ತಾಗ್ತದೆ. ರಟ್ತಾ ಉಂಟಲ್ಲ? ರಟ್ತಾ ಉಂಟು. ಓಕೆ, 1 ಕಪ್ಪಿನಷ್ಟು ಸಾಬುದಾನ. ಹೌದು, 1 ಕಪ್ ಸಾಬುದಾನ, ಒಂದು ಅರ್ಧ ಬಟಾಟೆ. ನಿಮ್ಗೆ ಬಟಾಟೆ ಜಾಸ್ತಿ ಬೇಕಾದ್ರೆ ಹಾಕ್ಬೋದು. ಹೌದು, ಜಾಸ್ತಿ ಆದರೆ ಅದು ಕೂಡ ಇದಾಗ್ತದೆ. ಎಷ್ಟೇ ಹಾಕಿದ್ರೆ ಸಾಕಾಗ್ತದೆ, ಇಷ್ಟೇ ಸಾಕಾಗ್ತದೆ. ನೋಡ್ಲಿಕ್ಕೆ ಚಂದ ಕಾಣ್ತಾ ಇದೆ ಅಲ್ಲ? ನೋಡ್ಲಿಕ್ಕೆ ಚಂದ ಕಾಣ್ತಾ ಉಂಟು. ಹೌದು, ಈ ಸಾಬುದಾನಿಂದ ನಾವು ಪಾಯಸ ಮಾಡ್ತೇವೆ. ಇದದ್ದು ಒಡನು ಮಾಡ್ತಾರೆ, ಸಾಬುದಾನ ಒಡ ಮಾಡ್ತಾರೆ. ನನಗೆ ಭಾರಿ ಇಷ್ಟ ಒಡನ. ಸಾಬುದಾನ ಕಿಚಡಿನೂ ಇಷ್ಟ. ವಾರಕ್ಕೊಮ್ಮೆ ದಿಢೀರ್ ಅಂತ ಮಾಡ್ತೀನಿ. ಕಿಚಡಿಯಾ? ರಪ್ಪ ಆಗ್ತದೆ ಕೂಡ? ರಪ್ಪ ಆಗ್ತದೆ ಅಲ್ಲ. ಅರಸಿನ, ಸ್ವಲ್ಪ ಅರಸಿನ. ಉಪ್ಪು ಹಾಕಿದ್ರಾ? ಉಪ್ಪು ಸ್ವಲ್ಪ ಹಾಕಿದೆ, ಇನ್ನು ಸ್ವಲ್ಪ ಹಾಕ್ಬೇಕು ನಾವು. ಹೌದು, ಸ್ವಲ್ಪ ಉಪ್ಪು ಹಾಕಿ ನಾವೀಗ ಆಗ ಸ್ವಲ್ಪ ಹಾಕಿದ್ದೀನಿ. ಈಗ ಚೂರು ಸಾಕು, ಜಾಸ್ತಿ ಆದರೆ ಸಜ್ಜಿಗೆಗೆ ಇಂಥದಕ್ಕೆಲ್ಲ ಉಪ್ಪೆಲ್ಲ ಜಾಸ್ತಿ ಬೀಳಬಾರ್ದು. ಇರಬೇಕು, ಕಮ್ಮಿ ಆದರೂ ಕೂಡ ನಡ್ತದೆ. ಸ್ವಲ್ಪ ನಾವೀಗ ಇದನ್ನು ಮುಚ್ಚಿಡುವ. ಅಲ್ಲಿಗೆ ಜಾಸ್ತಿ ಬೇಡ, ಸ್ಲೋ ಅಲ್ಲಿ ಇರಲಿ. ಜಾಸ್ತಿ ಆದರೆ ಖರ್ಚುತ್ತದೆ, ಅದು ಜಾಸ್ತಿ ಆದರೆ ಸಾಬುದಾನ ಖರ್ಚುವುದು ಬೇಡ, ಬೆಂದರೆ ಸಾಕು. ಅದಲ್ಲಿಗೆ ಈಗ ಬೇಯ್ತದೆ. ಆಲ್ಮೋಸ್ಟ್ ಇದು ಈಗ ಬೆಂದರೆ ರೆಡಿ ಅಂತ ಹೇಳ್ಬೋದು. ರೆಡಿ ಅಷ್ಟೇ ಕೆಲಸ. ಸಾಬುದಾನ ನೆನೆಸಿಟ್ರೆ, ಪೊಟಾಟೊ ಎಲ್ಲ ಕಟ್ ಮಾಡಿ ಇಟ್ಟರೆ 5-10 ನಿಮಿಷದಲ್ಲಿ ನಮ್ಮ ಕಿಚಡಿ ರೆಡಿ. ಸಾಬುದಾನ ಕಿಚಡಿ ರೆಡಿ. ಬನ್ನಿ ಅಂತ ಎಲ್ಲರನ್ನು ಕರಿಬೋದಲ್ಲ? ಎಲ್ಲರನ್ನು ಕರೀಲಿಕ್ಕಿಲ್ಲ, ನಾವು ಮನೆಯಲ್ಲೇ ಆದರೆ ಹಾಗೆಲ್ಲ ರೆಡಿ ಮಾಡಿ ನೀವೆಲ್ಲ ಒಟ್ಟಿಗೆ ಊಟ ಮಾಡೋದು? ಇಲ್ಲ, ನಮಗೆ ಯಾರಿಗೆ ಯಾವ್ದು ಆಸೆ ಆಗ್ತದೆ ಊಟ ಮಾಡಿ ಕಾಯುವಂಥದ್ದು ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಯಾವುದಾದ್ರೂ ಆಗಿದೆ, ಬಸ್ಸಿಗೆ ಕಾಯೋದು ಆಗ್ಲಿಕ್ಕಿಲ್ಲ, ಯಾವುದಕ್ಕಿಲ್ಲ. ಓಕೆ, ಸರಿ, ಪೈಲೆ ಎಲ್ಲ ಆದರೆ ಓಕೆ. ಆಲ್ಮೋಸ್ಟ್ ಬೆಂದಿರುವುದು ಕಾಣುತ್ತೆ ಉಂಟಲ್ಲ? ನೋಡುವ, ರೆಡಿ ಆಗಿರ್ಬೋದು. ಚೆನ್ನಾಗಿ ಬಂದಿದೆಲ್ಲ? ಚೆನ್ನಾಗಿ ಆಗಿದೆ. ಕಲರ್ ಕೂಡ ನೋಡಿ, ಗ್ಯಾಸ್ ಆಫ್ ಮಾಡಿ. ಕಲರ್ಫುಲ್ ಆಗಿದೆಲ್ಲ? ಕಲರ್ಫುಲ್ ಆಗಿದೆ, ಗ್ರೀನ್, ಆರೆಂಜ್, ವೈಟ್. ನಾರ್ಮಲ್ ಆಗಿ ರಾ ಕಲರ್ ಆಗಿದ್ರೆ ಚೆನ್ನಾಗಿರಲ್ಲ, ಈ ಥರನೇ ಕಲರ್. ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ. ಈಗ ಇದನ್ನು ಸರ್ವ್ ಮಾಡುವ ಟೈಮಲ್ಲ? ಪ್ಲೇಟ್ ಅಂತೂ ಸಾಬುದಾನ ಕಿಚಡಿ ರೆಡಿ ಆಗಿದೆ. ನೆನೆ ಹಾಕಿದ್ದು ಕರೆಕ್ಟ್ ಆಗಿದೆ ನೋಡಿ. ನೀವು ಇಲ್ಲಾಂದ್ರೆ ಕೆಲವು ಚಿಕ್ಕದಿರುತ್ತೆ. ಹೌದೌದು, ಇದು ನೆನೆ ಹಾಕಿದಾಗ ಸ್ವಲ್ಪ ಉಬ್ಬಿ ಬರ್ತದೆ, ಮತ್ತೆ ಬೇಯ್ತದೆ ಕೂಡ. ಒಂಥರ ಜೆಲ್ಲಿ ಟೈಪ್ ಕಾಣ್ತಾ ಉಂಟು. ಜೆಲ್ಲಿ ಥರ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ಬಿಸಿ ಬಿಸಿಯಾದ ಸಾಬುದಾನ ಕಿಚಡಿ ರೆಡಿ ಅಲ್ಲ? ಕಿಚಡಿ ಅಂತ ಹೇಳುವಾಗಲೇ ನಮಗೆ ಏನು ಸಜ್ಜಿಗೆದ್ದು ಅಥವಾ ಈ ಥರದ್ದೇ ಬರುತ್ತೆ. ಸಾಬುದಾನದ್ದು ಮಾತ್ರ ಸ್ಪೆಷಲ್ ಆಗಿರ್ಬೋದು. ಓಕೆ, ಟೇಸ್ಟ್ ನೋಡೋಣ ಈಗ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಸಾಬುದಾನದ ಕಿಚಡಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಹೊಗೆ ಹಾಗೆ ಬರ್ತಾ ಉಂಟು, ಘಮ ಪರಿಮಳ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಾಬುದಾನ ಕಿಚಡಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಟೊಮ್ಯಾಟೊ, ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆ ಹಾಕಿ ಹುರಿದು ಬೇಯಿಸಿ. ಆಲೂಗಡ್ಡೆ ಹದವಾಗಿ ಬೆಂದ ನಂತರ ಹಸಿಮೆಣಸು, 4ರಿಂದ 5 ಗಂಟೆಗಳ ಕಾಲ ನೆನೆಸಿದ ಸಾಬಕ್ಕಿ, ಅರಶಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸಾಬುದಾನ ಕಿಚಡಿ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.